ಇವರು ಕೂಡ ಇಲ್ಲಿ ಯಾವುದೇ ಜಾತಿ ಇರಲಿಲ್ಲ, ಆಯ್ತಾ? ಯಾವುದೇ ಜಾತಿಗಳು ಇದ್ರು ಕೂಡ ಎಲ್ಲ ಸಮಾನವಾಗಿತ್ತು. ಹೆಣ್ಣು ಮಕ್ಕಳು ಪುರುಷರು ಎಲ್ಲ ಸಮಾನವಾಗಿತ್ತು. ಆಯ್ತಾ? ಅದು 12ನೇ ಶತಮಾನದಲ್ಲೇ ಬಸವಣ್ಣ ಇದ್ದದ್ದು ಯಾವ ಕಾಲ? 12ನೇ ಶತಮಾನ. ಈ ಎಷ್ಟನೇ ಶತಮಾನ? ಈ ಎಷ್ಟನೇ ಶತಮಾನ? 21ನೇ ಶತಮಾನ. 21ನೇ ಶತಮಾನ. ನೀವೆಲ್ಲ ಕಲಿತು ಮಾನವರಾಗಬೇಕು. ಏನಾಗಬೇಕು? ಮನುಜರಾಗಬೇಕು. ಬಸವಣ್ಣ ಹೇಳಿದ್ದು ಜಾತಿಗೆ ಹೋಗ್ಬೇಕು, ವರ್ಗ ಹೋಗ್ಬೇಕು, ಮೌಢ್ಯಗಳು ಹೋಗ್ಬೇಕು, ಕಂದಾಚಾರಗಳು ಹೋಗ್ಬೇಕು, ಧರ್ಮ ಸಿದ್ಧಾಂತ ಹೋಗ್ಬೇಕು. ಬಸವಣ್ಣ ಇದ್ರು. ಇವರು ಕೂಡ ಇಲ್ಲಿ ಯಾವುದೇ ಜಾತಿ ಇರಲಿಲ್ಲ, ಆಯ್ತಾ? ಯಾವುದೇ ಜಾತಿಗಳು ಇದ್ರು ಕೂಡ ಎಲ್ಲ ಸಮಾನವಾಗಿತ್ತು. ಆಯ್ತಾ? ಹೆಣ್ಣು ಮಕ್ಕಳು ಪುರುಷರು ಎಲ್ಲ ಸಮಾನವಾಗಿತ್ತು. ಆಯ್ತಾ? ಅದು 12ನೇ ಶತಮಾನದಲ್ಲೇ ಬಸವಣ್ಣ ಇದ್ದದ್ದು ಯಾವ ಕಾಲ? 12ನೇ ಶತಮಾನ. ಈ ಎಷ್ಟನೇ ಶತಮಾನ? ಈ ಎಷ್ಟನೇ ಶತಮಾನ? 21ನೇ ಶತಮಾನ. 21ನೇ ಶತಮಾನ. ನೀವೆಲ್ಲ ಕಲಿತು ಮಾನವರಾಗಬೇಕು. ಏನಾಗಬೇಕು? ಮನುಜರಾಗಬೇಕು. ಬಸವಣ್ಣ ಹೇಳಿದ್ದು ಜಾತಿಗೆ ಹೋಗ್ಬೇಕು, ವರ್ಗ ಹೋಗ್ಬೇಕು, ಮೌಢ್ಯಗಳು ಹೋಗ್ಬೇಕು, ಕಂದಾಚಾರಗಳು ಹೋಗ್ಬೇಕು, ಧರ್ಮ ಸಿದ್ಧಾಂತ ಹೋಗ್ಬೇಕು. ಬಸವಣ್ಣ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.